ಮಂಗಳೂರು ಆವಿಷ್ಕಾರ ಯೋಗ ವಿದ್ಯಾ ಟ್ರಸ್ಟ್ ಸಹಯೋಗದಲ್ಲಿ ಆಯೋಜಿಸಿರುವ ದಸರಾ ಯೋಗ 2020ಕ್ಕೆ ಚಾಲನೆ ಸಿಕ್ಕಿತು. ಇನ್ನು ನಗರದ ಉಜ್ಜೋಡಿಯಲ್ಲಿರುವ ಆವಿಷ್ಕಾರ ಯೋಗ ಕೇಂದ್ರದಲ್ಲಿ ಕೋವಿಡ್-19 ಪ್ರಾಥಮಿಕ ತಡೆಗಟ್ಟುವಿಕೆಗಾಗಿ ಯೋಗ ತರಬೇತಿ ಶಿಬಿರ ಹಾಗೂ ರಾಜ್ಯಮಟ್ಟದ ಯೋಗಾಸನ ಭಾಷಣ ರಸಪ್ರಶ್ನೆ ಸ್ಪರ್ಧೆಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಆವಿಷ್ಕಾರ ಯೋಗ ವಿದ್ಯಾ ಟ್ರಸ್ಟ್ ಸಹಯೋಗದಲ್ಲಿ ದಸರಾ ಯೋಗ 2020 ಕಾರ್ಯಕ್ರಮದ ಅಂಗವಾಗಿ ಉಚಿತ ಯೋಗ ತರಬೇತಿ ಶಿಬಿರ, ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆ, ಭಾಷಣ ಸ್ಪರ್ಧೆ ಹಾಗೂ ರಸಪ್ರಶ್ನೆ ಸ್ಪರ್ಧೆಯನ್ನು ಅಕ್ಟೋಬರ್ 18ರಿಂದ 27ರ ತನಕ ಆಯೋಜಿಸಿದ್ದು, ಮಂಗಳೂರಿನ ಉಜ್ಜೋಡಿಯಲ್ಲಿರುವ ಆವಿಷ್ಕಾರ ಯೋಗ ಕೇಂದ್ರದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಸಭಾ ಕಾರ್ಯಕ್ರಮವನ್ನು ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ದಿವಾಕರ್ ಪಾಂಡೇಶ್ವರ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಡಿ ವೇದವ್ಯಾಸ್ ಕಾಮತ್ ಅವರು, ಯೋಗಾಭ್ಯಾಸದಿಂದ ಆರೋಗ್ಯವನ್ನು ವೃದ್ಧಿಸಲು ಸಾಧ್ಯ. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಹಾರೈಸಿದರು. ಮೂಲತಃವಾಗಿ ಪ್ರತಿಯೊಬ್ಬರ ಬಹಳ ದೊಡ್ಡ ಇಚ್ಛೆ ಏನು ಅಂತ ಹೇಳಿದ್ರೆ, ಆರೋಗ್ಯ ಹೊಂದಿದ್ದಲ್ಲಿ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಯಶಸ್ಸಿನ ದಾರಿಯನ್ನು ಕಾಣಬಹುದು. ಆರೋಗ್ಯವೇ ಭಾಗ್ಯ. ಆ ಆರೋಗ್ಯವನ್ನು ಉಳಿಸಿಕೊಳ್ಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ಈ ಹಿಂದೆ ಭಾರತದ ಪ್ರಾಚೀನ ನಮ್ಮ ಪ್ರತಿಯೊಂದು ಈ ಮಣ್ಣಿನ ಗುಣಗಳಲ್ಲಿ ಋಷಿಮುನಿಗಳಿಂದ ಹಿಡಿದು ಪ್ರತಿಯೊಬ್ಬರು ಕಂಡುಕೊಂಡದ್ದು ಬಹಳ ದೊಡ್ಡ ಮಾರ್ಗ ಅಂತ ಹೇಳಿದ್ರೆ ಯೋಗವನ್ನು ದಿನನಿತ್ಯದಲ್ಲಿ ನಾವು ಅನುಭವಿಸಿಕೊಂಡ್ರೆ ಯಾವುದೇ ರೀತಿಯ ಕಾಯಿಲೆ ಇನ್ನಿತರ ಇದ್ದಲ್ಲಿ ಕೂಡ ಅದು ದೂರ ಆಗುವಂಥದ್ದು. ಹಾಗಾಗಿ ಹಿರಿಯರು ಕೂಡ ಎಲ್ಲೋ ಒಂದು ಕಡೆ ತಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಂಡಂಥ ಬಹಳಷ್ಟು ಉದಾಹರಣೆಗಳು ನಾವು ಕಾಣ್ತಾ ಇದ್ದೇವೆ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಯೋಗಕ್ಕೆ ಬಹಳಷ್ಟು ಒಂದು ಒತ್ತನ್ನು ಕೊಟ್ಟು ಜೂನ್ 21 ಯೋಗ ಡೇ ಅಂತ ಹೇಳುವಂಥ ಮುಖಾಂತರ ಇಡೀ ಪ್ರಪಂಚದಲ್ಲೇ ಎಲ್ಲ ರಾಷ್ಟ್ರದವರು ಒಂದಾಗಿ ಯೋಗಕ್ಕೆ ಚಾಲನೆ ಕೊಡುವಂಥ ಕಾರ್ಯಕ್ರಮಗಳನ್ನು ಕೂಡ ನಾವೆಲ್ಲರೂ ನೋಡಿದ್ದೀವಿ. ಹಾಗಾಗಿ ಯೋಗದ ಮೂಲ ಎಲ್ಲಿ ಅಂತ ಹೇಳಿದ್ರೆ ಭಾರತವೇ. ಇನ್ನು ಆವಿಷ್ಕಾರ ಆರ್ಗಾನಿಕ್ಸ್ ಹಾಗೂ ಯೋಗ ಮಳಿಗೆಯನ್ನ ಆತ್ಮಶಕ್ತಿ ವಿವಿಧೋದ್ದೇಶ ಸಹಕಾರಿ ಸಂಘದ ಅಧ್ಯಕ್ಷ ಚಿತ್ತರಂಜನ್ ಪೋಳಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯೋಗಾಭ್ಯಾಸವನ್ನ ಶಿಕ್ಷಕರಿಂದಲೇ ಕಲಿತುಕೊಂಡಾಗ ಮಾತ್ರ ಆವಿಷ್ಕಾರ ಆಗಲು ಸಾಧ್ಯ ಅಂತ ಹೇಳಿದ್ರು. ಈ ಆವಿಷ್ಕಾರ ಸಂಸ್ಥೆ ಇನ್ನಷ್ಟು ಬೆಳಗಲಿ, ಅವರಿಂದ ಇನ್ನಷ್ಟು ಜನರು ಯೋಗದ ಪ್ರಯೋಜನ ಪಡೀಲಿ ಅಂತ ಹೇಳ್ತಾ, ಅದೇ ರೀತಿ ಈಗಾಗಲೇ ನಾನು ಉದ್ಘಾಟನೆ ಮಾಡಿದಂಥ ಈ ಯೋಗ ಉತ್ಪನ್ನಗಳ ಮಳಿಗೆ, ಯಾಕಂತ ಹೇಳಿದ್ರೆ ಇಂದು ನಾವು ನೋಡ್ತಾ ಇದ್ದೇವೆ, ಈ ಕೊರೋನಾ ಬಂದಾಗ ಎಲ್ಲರೂ ಕೂಡ ತರಕಾರಿ ಸೇವನೆ ಜಾಸ್ತಿ ಮಾಡಲಿಕ್ಕೆ ಶುರು ಮಾಡಿದ್ರು. ಅದೇ ರೀತಿಯಲ್ಲಿ ಒಳ್ಳೆ ಮನೆಯಲ್ಲಿ ಬೆಳೆಸಲಿಕ್ಕೆ ಕೂಡ ಶುರು ಮಾಡಿದ್ರು. ಯಾಕಂತ ಹೇಳಿದ್ರೆ ಈಗ ನಾವು ನೋಡುವಂಥದ್ದು ಮುಂಚೆ ಇದ್ದ ಅಂಗಡಿಗಳಿಗಿಂತ 3-4 ಪಟ್ಟು ತರಕಾರಿ ಅಂಗಡಿಗಳು ಜಾಸ್ತಿ ಆಗಿದೆ ನಗರದಲ್ಲಿ. ಆದರೆ ಅಲ್ಲಿ ಹೋದಾಗ ಕೂಡ ನಾವು ನೋಡುವಂಥದ್ದು ಒಳ್ಳೆ ಫ್ರೆಶ್ ತರಕಾರಿಯನ್ನು ನೋಡ್ತೇವೆ. ಈ ಸಂದರ್ಭದಲ್ಲಿ ನಮ್ಮ ಈ ಕೇಂದ್ರದಲ್ಲಿ ಕೂಡ ಮನೆಯಲ್ಲಿ ಬೆಳೆಯುವಂಥ ತರಕಾರಿಗಳು ಜನರಿಗೆ ಕೊಡುವಂತಾಗಲಿ, ಅದೇ ರೀತಿಯಲ್ಲಿ ಅವರ ಒಂದು ಉತ್ಪನ್ನಗಳಿಗೆ ಕೂಡ ಮಾರುಕಟ್ಟೆ ಒದಗಿ ಅವರು ಮಾಡುವಂಥ ತರಕಾರಿಗೆ ಒಳ್ಳೆ ಬೆಲೆ ಸಿಗಲಿ. ತದಬಳಿಕ ಆವಿಷ್ಕಾರ ಯೋಗ ಗ್ರಂಥಾಲಯ ಹಾಗೂ ಪುಸ್ತಕ ಪ್ರದರ್ಶನವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಅಕಾಡೆಮಿಯ ಪ್ರದೀಪ್ ಕುಮಾರ್ ಕಲ್ಕೂರ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಮಕ್ಕಳಲ್ಲಿ ಚಿಂತನಾ ಶೈಲಿ ಇರಬೇಕು. ಯೋಗ ಕುರಿತು ಮಕ್ಕಳಲ್ಲಿ ಇಷ್ಟು ಆಸಕ್ತಿ ಮೂಡಿಸುವ ಪ್ರಯತ್ನವಾಗಬೇಕಾಗಿದೆ ಎಂದು ಹೇಳಿದರು. ಜೀವನದ ವ್ಯವಸ್ಥೆಗಳಲ್ಲಿ ಎಲ್ಲಿ ತನಕ ಅಂತ ಹೇಳಿದ್ರೆ, ಸುಂದರವಾಗಿ ಸೀರೆ ಉಡುದನ್ನು ಬಿಟ್ಟೆವನು ಅದಕ್ಕೆ ಹೊತ್ತು ಹೋಗ್ತದಲ್ಲ. ಇದಾದ್ರೆ ಉಳಿದ ವಸ್ತು, ನಾನು ಅದರ ಅರ್ಥ ಅಂದರೆ ವಿರುದ್ಧವಲ್ಲ, ನಾನು ವಿರುದ್ಧವಾಗಿ ಮಾತನಾಡುವುದಲ್ಲ. ಆಧುನಿಕತೆ ಎಲ್ಲವೂ ಬೇಕು, ಅದರ ಜೊತೆಗೆ ಆ ಕೀಳರಿಮೆ ಬಿಟ್ಟು ಭಾರತೀಯತೆಯೊಂದಿಗೆ ಬದುಕುವಂಥ ಸಂಕಲ್ಪ. ಬಹುಶಃ ಇದಕ್ಕೆ ಒಂದೇ ಒಂದು ಕಾರಣ, ನಾನು ಮಗದೊಮ್ಮೆ ನೆನಪಿಸ್ತೇನೆ, ಪೂಜ್ಯ ವೀರತ ಹೆಗಡೆಯವರು ಒಂದು ಕಾರ್ಯಕ್ರಮ ಆಯೋಜಿಸಿದರು ಭಾರತೀಯ ವಿದ್ಯಾಭವನದಲ್ಲಿ. ನಾನು ಯಾವತ್ತೂ ಎಲ್ಲ ಕಡೆ ಹೇಳ್ತಾ ಇದ್ದೇನೆ ಯಾಕೆ ಅವರಿಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಅಂಥ ಹಿರಿಯರು ಮಾಡಿದಾಗ ಅದು ನಮ್ಮ ಜನತೆಗೆ ಮನಸ್ಸಿಗೆ ಮುಟ್ಟುತ್ತಲ್ವಾಗ ನಾನು ವಿಚಾರ ಹೇಳಿದ್ದೇನೆ ಅಂತ.
ಅದು ಇಡೀ ವಿಶ್ವದ ಎಲ್ಲ ಪ್ರಾಜ್ಞರುಗಳು ಅದರಲ್ಲಿ ಭಾಗವಹಿಸಿದರು. ಎಲ್ಲ ಧರ್ಮದ ನಾಯಕರುಗಳು, ಪ್ರಾಜ್ಞರುಗಳು, ಸಂಪ್ರದಾಯವಾದಿಗಳಂತೇಳಿ ತೆಗೆದುಕೊಳ್ಳುವ, ಸಂಪ್ರದಾಯವಾದಿಗಳು ಅಂತ ಹೇಳಿಕೊಳ್ಳೋದು ಕೆಟ್ಟ ಶಬ್ದ ಏನಲ್ಲ, ಮನಸ್ಸಲ್ಲಿ ಭ್ರಮೆ ಬುದ್ಧಿಜೀವಿಗಳಲ್ಲಿ ಹಾಕಿದ್ದಾರೆ ಸಂಪ್ರದಾಯವಾದ ಅಂತ ಹೇಳಿಕೊಳ್ಳಿ, ಅದು ಕೆಟ್ಟದು. ಇನ್ನು ಕೋವಿಡ್-19 ಪ್ರಾಥಮಿಕ ತಡೆಗಟ್ಟುವಿಕೆಯಲ್ಲಿ ಯೋಗದ ಪಾತ್ರದ ಕುರಿತು ಮಂಗಳೂರು ವಿಶ್ವವಿದ್ಯಾಲಯ ಮಾನವ ಪ್ರಜ್ಞೆ ಹಾಗೂ ಯೋಗ ವಿಜ್ಞಾನ ವಿಭಾಗದ ಅಧ್ಯಕ್ಷರು ಹಾಗೂ ಉಪನ್ಯಾಸಕರಾದ ಡಾಕ್ಟರ್ ಪ್ರೊಫೆಸರ್ ಕೆ ಕೃಷ್ಣ ಶರ್ಮಾ ಅವರು ಉಪನ್ಯಾಸ ನೀಡಿದರು. ಶರೀರದಲ್ಲಿ ಇದೆ ಬೇರೆ ಬೇರೆ ರೀತಿಯ ಎನರ್ಜಿಗಳನ್ನು ಸಂಗ್ರಹಿಸಿ ಸಮಯಕ್ಕೆ ಸರಿಯಾಗಿ ನಮಗೆ ಕೊಡುವಂತ ವ್ಯವಸ್ಥೆ ಇದೆ. ಆದರೆ ಸಂಗ್ರಹಕ್ಕೆ ನಾವು ಅವಕಾಶ ಕೊಡದಿದ್ರೆ ಸಂಗ್ರಹ ಆಗುವುದಿದೆ, ಎಕ್ಸ್ಪೆಂಡಿಚರ್ ಮಾತ್ರ, ಬ್ಯಾಂಕ್ ಬ್ಯಾಲೆನ್ಸ್ ಇಲ್ಲ. ಹಣದಲ್ಲಿರ್ಬೋದು, ಬಾಡಿಯ ಒಳಗೆ ಇಲ್ಲ. ಇಲ್ಲಿ ಯಾವುದೂ ಎಕ್ಸ್ಪರಿಮೆಂಟ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಹೇಳಿದಾಗೆ ಮಾಡಿದ್ರೆ ರಿಸಲ್ಟ್, ಎಕ್ಸ್ಪರಿಮೆಂಟ್ ಮಾಡಿದ್ರೆ ಅವನು ಸಾಯ್ತಾನೆ. ವಿಷ ತಿಂದ್ರೆ ಸಾಯ್ತದ ಬದುಕುತ್ತದ ನೋಡಿದ್ರೆ ಸಾಯ್ತಾನ ಬದುಕುತ್ತಾನ, ಗ್ಯಾರಂಟಿ ಸಾಯುವುದೇ. ವಿಷ ಅಂದ್ರೆ ನೀವು ಯಾವುದು ಹೈಲಿ. ಕಾರ್ಯಕ್ರಮದಲ್ಲಿ ಯೋಗ ವಿದ್ಯಾ ಟ್ರಸ್ಟ್ ಎಂಆರ್ ನಾಯಕ್ ಅಧ್ಯಕ್ಷತೆ ವಹಿಸಿದ್ರು. ಇನ್ನು ಯೋಗ ಆವಿಷ್ಕಾರದ ಯೋಗ ಗುರು ಕುಶಾಲಪ್ಪ ಗೌಡ ಎಸ್ ಅವರು ಪ್ರಾಸ್ತಾವಿಕ ಹಾಗೂ ಗಣ್ಯರನ್ನ ಸ್ವಾಗತಿಸಿದ್ರು. ಸಭಾ ಕಾರ್ಯಕ್ರಮದಲ್ಲಿ ಕಾರ್ಪೊರೇಟರ್ಗಳಾದ ಪೂರ್ಣಿಮಾ, ಸಂದೀಪ್ ಗರೋಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.